ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಧ್ಯಾನದ ಈ ಕಾರ್ಯಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಚನಾಮೃತ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ. ಸಹೋದರ ಸಹೋದರರೇ, ಇಂದಿನ ಜಗತ್ತಿನಲ್ಲಿ ನಮಗೊಂದು ಬಹಳ ಒಂದು ರೀತಿಯ ಒಂದು ನಮಗೊಂದು ಛಲವನ್ನು ನೀಡುವಂಥ ಒಂದು ವಿಷಯವಿದ್ದರೆ ಅದು ಮಕ್ಕಳ ಪಾಲನೆ. ಅದೊಂದು ಚಾಲೆಂಜ್ ಅಂತೇಳಿ ಪಂಥಾಹ್ವಾನ ಇದು. ಯಾಕೆಂದರೆ ಈಗದ ಮಕ್ಕಳನ್ನು ಸಾಕುವುದು, ಅದು ಅವರನ್ನು ಬೆಳೆಸುವುದು ಸುಲಭದ ಮಾತಲ್ಲ. ಒಂದು ಕಾಲವಿತ್ತು, ಮನೆಯಲ್ಲಿ 7-8 ಮಕ್ಕಳಿದ್ದರು. ಈ 7-8 ಮಕ್ಕಳು ಒಬ್ಬರನ್ನೊಬ್ಬರು ಹೊಂದಿಕೊಂಡು ಜೀವಿಸ್ತಿದ್ರು, ಪ್ರೀತಿಯನ್ನು ಹಂಚಿಕೊಳ್ತಿದ್ರು, ಒಬ್ಬರನ್ನೊಬ್ಬರು ಸಹಕರಿಸಿಕೊಂಡು ಜೀವಿಸ್ತಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ. ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಮಕ್ಕಳು, ಆ ಒಬ್ಬರು ಇಬ್ಬರು ಮಕ್ಕಳನ್ನು ಬಹಳ ಒಂದು ವಿಶೇಷ ರೀತಿಯಲ್ಲಿ ಬೆಳೆಸ್ತಾರೆ ತಂದೆ ತಾಯಿಗಳು. ಅವರಿಗೆ ಯಾವ ಕಷ್ಟವನ್ನು ಕೊಡುವುದಿಲ್ಲ. ಅವರ ಸ್ವಂತ ಕೆಲಸವನ್ನು ಅವರು ಮಾಡಲಿಕ್ಕೂ ತಂದೆ ತಾಯಿಗಳು ಬಿಡುವುದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಅವರಿಗೆ ಪ್ರೀತಿ ಇದನ್ನು ಕೊಡ್ತಾರೆ. ಅದು ಏನಾಗುತ್ತೆ, ಈ ಮಕ್ಕಳು ನಾಳೆ ಸಾಮಾಜಿಕ ಜೀವನಕ್ಕೆ ಬರುವಾಗ, ಸಾರ್ವಜನಿಕ ಜೀವನಕ್ಕೆ ಬರುವಾಗ, ಶಾಲಾ ಜೀವನಕ್ಕೆ ಹೋಗುವಾಗ ಅಲ್ಲಿರುವ ಪಂಥಾಹ್ವಾನಗಳನ್ನು ಹೇಗೆ ಸ್ವೀಕರಿಸ್ತಾರೆ, ಅಲ್ಲಿರುವ ಕಷ್ಟಗಳು ಜೀವನದಲ್ಲಿ ಬಂದಾಗ ಯಾವ ರೀತಿ ಎದುರಿಸ್ತಾರೆ, ಇದು ಒಂದು ದೊಡ್ಡ ಪ್ರಶ್ನೆ. ನಾವು ಈ ದಿನಗಳಲ್ಲಿ ಕೇಳ್ತೇವೆ, ಚಿಕ್ಕ ಒಂದು ವಿಷಯಕ್ಕೆ ಆತ್ಮಹತ್ಯೆ, ಮಕ್ಕಳು ಆತ್ಮಹತ್ಯೆ ಮಾಡ್ತಾರೆ. ಚಿಕ್ಕ ವಿಷಯ, ಏನೋ ಶಿಕ್ಷಕಿ ಏನೋ ಹೇಳಿದ್ರು, ಮನೆಯಲ್ಲಿ ಹೋಗಿ ಆತ್ಮಹತ್ಯೆ ಮಾಡಿ ಆಯಿತು. ಭಾಳ ಕಷ್ಟದ ವಿಷಯ. ಇವತ್ತು ಒಬ್ಬರು ಶಿಕ್ಷಕರು ನನ್ನ ಹತ್ರ ಹೇಳಿದ ಮಾತು, ಇವತ್ತು ವಿದ್ಯೆಯನ್ನು ಕಲಿಸುವುದು ಒಂದು ದೊಡ್ಡ ಪಂಥಾಹ್ವಾನ. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಶಿಕ್ಷಕರ ಮೇಲೆ ಬರುತ್ತೆ. ಅದಕ್ಕೆ ಶಿಕ್ಷಕರು ಹೊತ್ತಿಗೆ ಇವತ್ತು ಬೇಡ ಎಂಬ ಒಂದು ಪರಿಸ್ಥಿತಿ ಬಂದಿದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಹೇಗೆ ಬೆಳೆಸುವುದು, ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 30 ವಾಕ್ಯ 1ರಿಂದ ನಾವು ಕೇಳೋಣ. ದೇವರ ವಾಕ್ಯ ಹೇಳುತ್ತೆ, ಮಗನನ್ನು ಪ್ರೀತಿಸುವ ತಂದೆ ಅವನಿಗೆ ಪೆಟ್ಟು ಕೊಡುತ್ತಿರುತ್ತಾನೆ. ಆಗಾಗ್ಗೆ ಕೊನೆಗೆ ಈ ಮಗನಿಂದಲೇ ಉಪಶಮನ ಪಡೆಯುತ್ತಾನೆ. ತನ್ನ ಮಗನನ್ನು ಶಿಕ್ಷಿಸುವವನು ಅವನಿಂದ ಸುಖ ಪಡೆಯುವನು. ತನ್ನ ಅಪರಿಚಿತರಲ್ಲಿ ಅವನನ್ನು ಕುರಿತು ಹೆಮ್ಮೆ ಪಡುವನು. ಒಂದು ವಾಕ್ಯಗಳನ್ನು ಧ್ಯಾನಿಸೋಣ. ಮಗನನ್ನು ಪ್ರೀತಿಸುವ ತಂದೆ ಆತನಿಗೆ ಪೆಟ್ಟು ಕೊಡುತ್ತಿರುವನು ಆಗಾಗ್ಗೆ. ನೋಡಿ, ಮಕ್ಕಳನ್ನು ಬೆಳೆಸುವಂಥ ಒಂದು ರೀತಿ ಅದು ಹಿರಿಯರ ಕಾಲದಿಂದ ಬಂದಂಥ ರೀತಿ. ಮಕ್ಕಳು ತಪ್ಪು ಮಾಡೇ ಮಾಡ್ತಾರೆ. ಎಷ್ಟೇ ನಾವು ಸಾರಿ ಮಾಡಿ ತಪ್ಪುಗಳು ಮಾಡ್ತಾರೆ. ಆದರೆ ಈ ಮಕ್ಕಳನ್ನು ತಿದ್ದುವುದು ಹೇಗೆ? ತಂದೆಯಾದವನು 1-2 ಪೆಟ್ಟುಗಳನ್ನು ಆ ಮಗುವಿಗೆ ಕೊಡುತ್ತಾನೆ. ಪ್ರೀತಿ ಇಲ್ಲ ಎಂದಲ್ಲ,
ಅದು ಒಂದು ಮಕ್ಕಳನ್ನು ಬೆಳೆಸುವ ರೀತಿ. ಮಕ್ಕಳಿಗೆ ಒಂದು ಪೆಟ್ಟು ಕೊಟ್ಟರೆ ಆ ನೋವನ್ನು ತಿಳಿಯುವಾಗ ಅವರು ಸರಿದಾರಿಗೆ ಬರುತ್ತಾರೆ, ಅದನ್ನು ನೆನಪಿಡುತ್ತಾರೆ. ಒಮ್ಮೆ ಬಿದ್ದ ಪೆಟ್ಟುಗಳ ಆ ನೋವು ಮನಸ್ಸಿನಲ್ಲಿ ಇರುತ್ತೆ, ನಮಗೊಂದು ಜಾಗ್ರತೆಯನ್ನು ನೀಡುತ್ತೆ. ಆದರೆ ಪೆಟ್ಟು ತಿನ್ನದವನು ಆತನಿಗೆ ಇದರ ಯಾವುದರ ಗೋಷ್ಠಿ ಇಲ್ಲ. ತಾನು ಏನು ಮಾಡಿದರೂ ನಡೆಯುತ್ತೆ, ನನಗೆ ಕೇಳುವವರು ಯಾರೂ ಇಲ್ಲ, ನನ್ನ ಭಯಪಡಿಸುವವರು ಯಾರೂ ಇಲ್ಲ, ನಾನು ಹೆದರಬೇಕಾದವರು ಯಾರೂ ಇಲ್ಲ. ತಂದೆ ತಾಯಿಗಳೇ ನನಗೆ ಹೆದರುತ್ತಾರೆ. ಅಂದರೆ ಇಂದಿನ ಪರಿಸ್ಥಿತಿ ಆ ಮಟ್ಟಕ್ಕೆ ಹೋಗಿದೆ. ಒಂದು ಕಾಲವಿತ್ತು ತಂದೆ ತಾಯಿಗಳಂದರೆ ನಮಗೆ ಭಯವಾಗ್ತಿತ್ತು. ನಾನೇ ನನ್ನ ಶಾಲಾ ದಿನಗಳನ್ನು ನೆನಪಿಸ್ಕೊಳ್ತಿದ್ದೀನಿ. ನಾನು ನನ್ನ ಆ ಪ್ರೋಗ್ರೆಸ್ ಕಾರ್ಡ್, ಅಭಿವೃದ್ಧಿ ಕಾರ್ಡನ್ನು ತಂದೆಗೆ ತೋರಿಸಬೇಕು, ಅವರ ಒಂದು ದಸ್ಕತನ್ನು ಪಡೆಯಬೇಕು. ಹಲವಾರು ಬಾರಿ ನಾನು ಶಾಲೆಯಲ್ಲಿ ಫೇಲ್ ಆಗುತ್ತಿದ್ದೆ. ಆ ಫೇಲ್ ಆಗುವಾಗ ಆ ಕೆಂಪು ಗೆರೆಗಳು ನನ್ನ ಅಭಿವೃದ್ಧಿ ಕಾರ್ಡ್ನಲ್ಲಿ ಇರುತ್ತಿದ್ದವು. ಅದನ್ನು ತೆಗೆದುಕೊಂಡು ತಂದೆ ಬಳಿಗೆ ಹೋಗುವಾಗ ಆ ಪೆಟ್ಟಿನ ಮಳೆ ನಮಗೆ ಇರುತ್ತಿತ್ತು, ಆ ಪೆಟ್ಟು ಬೀಳುತ್ತೆಂಬ ಭಯವೂ ಇರುತ್ತಿತ್ತು. ಆದ್ದರಿಂದ ಆ ಪೆಟ್ಟುಗಳನ್ನು ತಿಂದು ಇನ್ನೊಮ್ಮೆ ಪರೀಕ್ಷೆಗೆ ನಾವು ಜಾಗ್ರತೆ ಇರ್ತೀವಿ, ನಮಗೆ ಗೊತ್ತು ಆ ಪೆಟ್ಟಿನ ರುಚಿ. ಆದ್ದರಿಂದ ಜಾಗ್ರತೆ ಇದು, ಇನ್ನು ಮುಂದೆ ನಾವು ಹಾಗೆ ಮಾಡಲ್ಲ. ಮಾಡಿದ್ದು ನಮ್ಮ ತಂದೆ ಇನ್ನು ಜಾಸ್ತಿ ಪೆಟ್ಟು ತಿನ್ನಬೇಕು, ಆ ಒಂದು ಭಯ ನಮ್ಮಲ್ಲಿ ಇರುತ್ತೆ. ಆ ಒಂದು ಭಯ ನಮಗೆ ಹಾಳು ಮಾಡುವುದಿಲ್ಲ, ಅದು ಒಳ್ಳೆಯದನ್ನೇ ಮಾಡುತ್ತೆ, ಒಳ್ಳೆಯದಾಗಿ ಕಲಿಯುವಂತೆ ಮಾಡುತ್ತೆ. ಭಯನೂ ಬೇಕು. ಆದರೆ ಇಂದಿನ ದಿನಗಳಲ್ಲಿ ನಾವು ನೋಡ್ತೇವೆ ಭಯ ಇಲ್ಲ ಮಕ್ಕಳಲ್ಲಿ. ಭಯ ಅಂದರೆ ಪ್ರೀತಿ ಮಾತ್ರ. ಇವತ್ತು ಭಯಪಡಬೇಕಾದವರು ತಂದೆ ತಾಯಿಗಳು. ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಭಯಪಡುತ್ತಾರೆ. ಅವತ್ತು ಚಿಕ್ಕ ಮಗು ತಂದೆ ಹೇಳುತ್ತೆ, ಏನಪ್ಪ ಹೊಡಿತೀಯಾ, ಹೊಡಿ, ನಾನು ಹೋಗಿ ಬಾವಿಗೆ ಹಾರ್ತೀನಿ. ಚಿಕ್ಕ ಮಾತಿಗೂ ಈ ಚಿಕ್ಕ ಮಗು ಹೇಳುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಹೆದರಿಸುವಂಥ ತಂತ್ರ ಇವತ್ತಿನ ಮಕ್ಕಳಲ್ಲಿ ಇದೆ. ಇವತ್ತಿನ ಪರಿಸ್ಥಿತಿ ಹಾಗೇ ಇದೆ. ಅಂದರೆ ಒಂದೆರಡು ಮಕ್ಕಳು ಪ್ರೀತಿಯಿಂದ ಬೆಳೆಸಿದವರು ಮಾನಸಿಕವಾಗಿ ಅವರು ಅಷ್ಟು ಕೆಲವೊಮ್ಮೆ ಬೆಳೆಯುವುದಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನೋಡ್ತೇವೆ. ನಾನು ಒಂದು ವಿಚಾರಣೆ ಕೇಂದ್ರದಲ್ಲಿರುವಾಗ ನಡೆದಂಥ ಘಟನೆ. ಏನೋ ತಂದೆಯೇನು ಒಂದು ಬೈದರೆಂಬುದು ಶಾಲೆಯಲ್ಲಿ ಇವರಿಗೆ ಮಕ್ಕಳಿಗೆ ಕಲಿಸಲಾಗಿತ್ತು. ನೀವು ಏನಾದರೂ ನಿಮ್ಮ ಕಂಪ್ಲೇಂಟ್ಗಳನ್ನು ಚೈಲ್ಡ್ ಕೇರ್ ಇದಕ್ಕೆ ನೀವು ಕೊಡಬೇಕು ಅಂತ. ಆ ಮಗು ಮನೆಯಲ್ಲಿ ತಂದೆ ಒಂದು ಸ್ವಲ್ಪ ಎರಡು ಪೆಟ್ಟು ಕೊಟ್ಟರಂತ ಶಾಲೆಗೆ ಬಂದಿಲ್ಲಿ ಫೋನ್ ಮಾಡಿ ಅಲ್ಲಿ ಒಂದು ಕಂಪ್ಲೇಂಟೇ ಕೊಟ್ಟು ಬಿಟ್ಟ. ಆ ಚೈಲ್ಡ್ ಕೇರ್ ಇದರ ಅಡಿಯಲ್ಲಿ ಪೊಲೀಸರು ಬಂದು ಇವರನ್ನು ಅರೆಸ್ಟ್ ಮಾಡಿ ಕೊಂಡೋದ್ರು ತಂದೆಯನ್ನು. ನೋಡಿ, ಚಿಕ್ಕ ಒಂದು ಪರಿಸ್ಥಿತಿ ಇದು. ಅದು ನಡೆದಂಥ ಘಟನೆ. ಚಿಕ್ಕ ಮಗು ಆ ಚೈಲ್ಡ್ ಕೇರ್ಗೆ ಅಲ್ಲಿ ಫೋನ್ ಮಾಡುತ್ತೆ, ಅವರು ಬಂದು ತಂದೆಯನ್ನು ಅರೆಸ್ಟ್ ಮಾಡಿ ಕೊಂಡೋಗ್ತಾರೆ. ಎಂಥ ದುರ್ಘಟನೆ ನೋಡಿ. ತಂದೆ ತಾಯಿಗಳು ಮಕ್ಕಳಿಗೆ ಏನೂ ಸ್ವಲ್ಪ ಭಯಪಡುವಂತೆ ಮಾಡುವಂತಿಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳನ್ನು ಸರಿ ದಾರಿಗೆ ತರುವುದಾದರೂ ಹೇಗೆ? ಈ ಮಗುವನ್ನು ತಿದ್ದಲಿಕ್ಕೆ ಹೋದರೆ ಅದು ನಮ್ಮನ್ನು ಭಯಪಡಿಸ್ತದೆ. ಅಂದರೆ ಒಂದು ರೀತಿ ನಮಗೆ ಒಂದು ಥ್ರೆಟ್ ಕೊಡುತ್ತೆ, ಬ್ಲ್ಯಾಕ್ ಮೇಲಿಂಗ್ ಅಂತ ಹೇಳ್ತೇವೆ. ಇಂಥ ಒಂದು ತಂತ್ರವನ್ನು ಮಕ್ಕಳು ಅನುಸರಿಸುವಾಗ ಈ ಮಕ್ಕಳನ್ನು ತಿದ್ದುವುದು ಹೇಗೆ? ದೇವರ ವಾಕ್ಯ ಹೇಳುತ್ತೆ, ಇವತ್ತು ಮಗನನ್ನು ಪ್ರೀತಿಸುವಂತೆ ಆಗಾಗ್ಗೆ ಮಗುವಿಗೆ ಪೆಟ್ಟು ಕೊಡ್ತಾ ಇರ್ತಾನೆ. ಆ ಪೆಟ್ಟಿನಿಂದ ಒಳ್ಳೆಯ ಬದಲಿಗೆ ದಾರಿಯವರೆಗೂ ಬರ್ತಾರೆ. ಆದ್ದರಿಂದ ಇದರಿಂದ ಬರುವ ಪ್ರಯೋಜನವೇನು? ನಾವು ನೋಡ್ತೀವಿ, 1-2 ಪೆಟ್ಟು ಕೊಟ್ಟರೆ ಈ ಮಗು ತನ್ನ ಜೀವನದಲ್ಲಿ ಒಳ್ಳೆಯದನ್ನು ಕಲಿಯುತ್ತೆ. ಒಂದು ದಿವಸ ಆ ಮಗು ಒಳ್ಳೆಯ ಒಂದು ಹಂತಕ್ಕೆ ಮುಟ್ಟುವಾಗ ಆ ಮಗುವಿಗೆ ನೆನಪು ಬರುತ್ತೆ, ನನ್ನ ತಂದೆ ಆ ದಿವಸ ನನಗೆ2 ಪೆಟ್ಟು ಕೊಡದಿದ್ದರೆ ನಾನೆಲ್ಲೋ ಹೋಗ್ತಿದ್ದೆ, ನಾನೆಲ್ಲೋ ಶಾಲೆಗೆ ವೇಸ್ಟ್ ಮಾಡ್ತಿದ್ದೆ ಟೈಮನ್ನು. ಆ ಭಯ ನನ್ನಲ್ಲಿ ಇದ್ದುದರಿಂದ ನಾನು ಚೆನ್ನಾಗಿ ಕಲಿತೆ. ನನ್ನ ಸ್ವಂತ ಅನುಭವ ನಾನು ಹೇಳ್ತೀನಿ. ನನಗೆ ಆ ತಂದೆ ಭಯ ತುಂಬ ಇತ್ತು. ಅಂದರೆ ನನ್ನ ತಂದೆ ಸ್ವಲ್ಪ ಜೋರಿದ್ದರು, ಆದರೆ ಅವರು ಪ್ರೀತಿಯಿಂದ ಅದನ್ನು ಮಾಡ್ತಿದ್ದರು. ಆ ಭಯದಿಂದ ನಾನು ಚೆನ್ನಾಗಿ ಕಲಿತೆ. ಆ ಭಯದಿಂದ ಕಲಿಯುವಾಗ ನನಗೊಂದು ರೀತಿಯಲ್ಲಿ ಗುರುಗಳಾಗಬೇಕೆಂಬ ಹಂಬಲ ಬಂತು.
ಆ ಒಂದು ಗುರುಗಳಾಗಿ ಮುಂದೆ ನಾನು ಗುರುಕುಲಕ್ಕೆ ಸೇರಿದೆ. ಅಲ್ಲಿ ಇವತ್ತೊಂದು ನಾನು ಗುರುವಾಗಿದ್ದು ಈ ಮಟ್ಟಕ್ಕೆ ಬಂದಿದ್ದೇನೆ ಆದರೆ ಆ ತಂದೆ ಕೊಟ್ಟ ಆ ಪೆಟ್ಟುಗಳ ನೆನಪು, ಅಂದರೆ ಆ ಪೆಟ್ಟುಗಳು ನನಗೆ ಹಾಳು ಮಾಡಿದ್ದೆಲ್ಲ ಒಳ್ಳೆಯದನ್ನೇ ಮಾಡಿದೆ, ಸರಿ ದಾರಿಗೆ ನನ್ನ ಕೊಂಡೊಯ್ದೆ. ನಾನು ತಪ್ಪು ಮಾಡುವುದಿಲ್ಲ ಎಂಬ ಒಂದು ಮನಸ್ಸನ್ನು ಆವತ್ತಿನಿಂದ ಮಾಡಿದ್ದೇನೆ. ಸಹೋದರಿ ಭಾಳ ಮುಖ್ಯ ಇದು. ಒಂದು ತಂದೆ ತಾಯಿಗಳು ಮಕ್ಕಳನ್ನು ತಿದ್ದುವಾಗ ಅದನ್ನು ಅರ್ಥ ಮಾಡಿಕೊಳ್ಬೇಕು. ತಂದೆ ತಾಯಿಗಳಾದ ನಾವು ಮಕ್ಕಳಿಗೆ ತಿದ್ದುವಾಗ ಅವರಿಗೆ ಆ ಅವಶ್ಯಕತೆಗಳಿರುವಾಗ ತಿದ್ದಬೇಕು. ಸರಿಯಾದ ಸಮಯಕ್ಕೆ ತಿದ್ದದಿದ್ದರೆ ಆ ಮಕ್ಕಳು ತಪ್ಪು ದಾರಿಗೆ ಹೋಗಿಬಿಡ್ತಾರೆ. ತಪ್ಪು ದಾರಿಗೆ ಹೋದ್ಮೇಲೆ ಅವರನ್ನು ತಿದ್ದುವಂತಿಲ್ಲ. ಆ ತಿದ್ದುವ ಸಮಯದಲ್ಲೇ ಅವರನ್ನು ತಿದ್ದಬೇಕು. ಆದ್ದರಿಂದ ಅದು ದೇವರ ನಮಗೆ ಹೇಳ್ತಾರೆ, ಅದು ಹೇಳ್ತಾರೆ ಅಂಥ ಮಕ್ಕಳು ನಮಗೆ ಮರ್ಯಾದೆಯನ್ನು ಕೊಡ್ತಾರೆ. ತನ್ನ ಮಗನನ್ನು ಶಿಕ್ಷಿಸುವವನು ಅವನಿಂದ ಸುಖ ಪಡೆಯುವನು. ನೀನು ನಿನ್ನ ಮಗನನ್ನು ತಿದ್ದುತ್ತೀಯ, ನಿನ್ನ ಮಗ ಒಳ್ಳೆಯದಾಗುತ್ತಾನೆ, ಒಳ್ಳೆಯ ಹಂತಕ್ಕೆ ಮುಟ್ಟುತ್ತಾನೆ, ಸದ್ಗುಣ ಪುರುಷನಾಗುತ್ತಾನೆ. ಅವನು ಒಂದು ದಿನ ನಿನಗೆ ಸುಖವನ್ನು ಕೊಡ್ತಾನೆ ಜೀವನದಲ್ಲಿ. ಯಾಕೆಂದರೆ ನೀನು ಅವನಿಗೆ ತಿದ್ದಿದ್ದೀಯ, ಒಳ್ಳೆಯ ಜೀವನವನ್ನು ತೋರಿಸಿದ್ದೀಯ. ಆದ್ದರಿಂದ ಅದನ್ನು ನೆನ್ಪಿಟ್ಟುಕೊಂಡು, ಆ ಪ್ರೀತಿಯನ್ನು ನೆನ್ಪಿಟ್ಟುಕೊಂಡು ನಿನ್ನೆಲ್ಲ ಪೆಟ್ಟುಗಳನ್ನು ಮರೆತು ಆತನು ನಿನಗೆ ಸುಖವನ್ನು ಕೊಡುತ್ತಾನೆ. ಮುಂದೆ ದೇವರ ವಾಕ್ಯ ಹೇಳ್ತದೆ, ತನ್ನ ಪರಿಚಿತರಲ್ಲಿ ಅವನನ್ನು ಕುರಿತು ಹೆಮ್ಮೆ ಪಡುವನು. ಈಗ ಇಂತಾನು ಒಂದು ನನ್ನ ಮಗನನ್ನು ತಿದ್ದಿ ಸರಿದಾರಿಗೆ ತಂದಿದ್ದೇನೆ, ಒಳ್ಳೆಯದಾಗಿ ಕಲಿಸಿದ್ದೇನೆ, ಎಲ್ಲ ಒಂದು ಸುಬುದ್ಧಿಗೆ ಅವನು ತಲುಪಿಸಿದ್ದೇನೆ. ಏನಾಗುತ್ತೆ, ಈ ಮಗ ಅಥವಾ ಮಗಳು ಹೋಗಿ ಸಮಾಜದಲ್ಲಿ ಒಳ್ಳೆಯ ಬದುಕನ್ನು ಬದುಕುತ್ತಾರೆ, ಸಾಧನೆಯನ್ನು ಮಾಡುತ್ತಾರೆ, ಉತ್ತುಂಗಕ್ಕೆ ಏರುತ್ತಾರೆ. ಆಗ ಆ ಪರಿಸ್ಥಿತಿಯಲ್ಲಿ ಬರುವಾಗ ಎಲ್ಲರೂ ಏನು ಹೇಳ್ತಾರೆ, ಅವರು ತಂದೆ ತಾಯಿಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಯಾರ ಮಗನಪ್ಪ ಇವನು, ಯಾರ ಮಗನು ಇಂಥ ಒಂದು ಸಾಧನೆ ಮಾಡಿದ್ದಾನೆ, ಆ ತಂದೆ ತಾಯಿಗಳು ಧನ್ಯರು. ನೋಡಿ, ಇದಕ್ಕೆಲ್ಲ ಬರಲಿಕ್ಕೆ ಕಾರಣ ಈ ಹುಡುಗ ಅಥವಾ ಈ ಹುಡುಗಿ ಇಷ್ಟು ಮಟ್ಟಕ್ಕೆ ಬರಬೇಕೆಂದರೆ ಕಾರಣ ಆ ತಂದೆ ತಾಯಿಗಳು. ಅವರನ್ನು ನಾವು ಅಭಿನಂದಿಸಬೇಕು. ನೋಡಿ, ಇಂಥ ಒಂದು ರೀತಿಯ ಗೌರವ ತಂದೆ ತಾಯಿಗಳಿಗೆ ಸಿಗುತ್ತೆ. ಸರ್ವ ಜನರ ನಡುವೆ ಖಂಡಿತವಾಗಿ ಅವನು ನನ್ನ ಮಗ, ಅವಳು ನನ್ನ ಮಗಳು ಎಂಬ ಆ ಒಂದು ಹೆಮ್ಮೆಯನ್ನು ಪಡೆಯುವಂಥ ಪರಿಸ್ಥಿತಿ ತಂದೆ ತಾಯಿಗೆ ಬರುತ್ತೆ. ನಾನೊಂದು ಸ್ಕೂಲ್ ಡೇಗೆ ಹೋಗಿದ್ದೆ, ಒಂದು ಶಾಲೆಗೆ. ಈ ಸ್ಕೂಲ್ ಡೇಗೆ ಹೋದಾಗ ನಾನು ಮೊದಲನೇ ಸಾಲಿನಲ್ಲಿದ್ದೆ, ಅತಿಥಿಗಳ ಸಾಲಿನಲ್ಲಿದ್ದೆ. ಒಂದು ಮಕ್ಕಳನ್ನು ಗೌರವಿಸುವಂಥ ಕಾರ್ಯಕ್ರಮ ಸ್ಟೇಜಲ್ಲಿ ನಡೆಯುತ್ತಿತ್ತು, ವೇದಿಕೆಯಲ್ಲಿ. ಆ ಕಾರ್ಯಕ್ರಮ ನಡೆಯುವಾಗ ಒಬ್ಬಳು ಹುಡುಗಿ PUC 10ನೇ ಕ್ಲಾಸ್ನಲ್ಲಿ ಅವಳು ಮಾಡಿದ ಸಾಧನೆಗಾಗಿ ಅವಳಿಗೆ ಒಂದು ಗೌರವವನ್ನು ಅಥವಾ ಗೌರವಿಸುವುದು ಆ ಒಂದು ಕಾರ್ಯಕ್ರಮ ನಡೆಯುತ್ತಿತ್ತು. ಆ ಸಮಯದಲ್ಲಿ ನಾನು ಮೊದಲನೇ ಆ ಸಾಲಿನಲ್ಲಿ ಕುಳಿತೇನೆ. ನನ್ನೊಂದು 3 ಸಾಲಿನ ಹಿಂದೆ ಆ ಮಗುವಿನ ತಾಯಿ ಇದ್ದರು. ಅವರು ಆ ಸಮಯದಲ್ಲಿ ಎಷ್ಟು ಎಲ್ರಿಗೂ ಕೇಳುವ ಹಾಗೆ ಅವಳು ನನ್ನ ಮಗಳು ಅಂತ ಭಾಳವಾಗಿ ಸಂತೋಷದಿಂದ ಅವಳು ಹೇಳ್ತಿದ್ರು. ನೋಡಿ, ಆ ತಾಯಿಗೆ ಅದೆಷ್ಟು ಸಂತೋಷ ನೋಡಿ. ಆ ತಾಯಿ ಆ ಮಗುವನ್ನು ಪ್ರೀತಿಸಿ ತಿದ್ದಿ ಒಂದು ಸರಿದಾರಿಗೆ ತಂದು ಇವತ್ತು ಈ ಸಾಧನೆ ಮಾಡುವಂಥ ಮಟ್ಟಕ್ಕೆ ಅವರು ತಂದಿದ್ದಾರೆ. ಆ ತಾಯಿಗೆ ಅಭಿಮಾನವಲ್ಲವೇ? ಆ ತಾಯಿಗೆ ಎಷ್ಟು ಸಂತೋಷ ನೋಡಿ, ಹೆಮ್ಮೆ ಪಡುವಂಥ ವಿಷಯ. ತನ್ನ ಮಗುವಿಗೆ ಸನ್ಮಾನ ಸಿಗುವುದು ಆ ತಾಯಿಗೆ ಹೆಮ್ಮೆ ಪಡುವ ವಿಷಯ. ಇದು ನಮಗೆ ಬೇಕು. ನಾವು ಇವತ್ತು ತಪ್ಪು ಮಾಡ್ತೀವಿ, ಹೆತ್ತವರು ಮಕ್ಕಳಿಗೆ ತಿದ್ದುವುದಿಲ್ಲ. ಸರಿಯಾಗಿ ತಿದ್ದಿದ್ರೆ ಅವ್ರು ಏನು ಹೇಳ್ತಾರೋ, ಅವ್ರು ಕೂಗ್ತಾರೋ, ಅವ್ರೇನು ಮಾಡ್ತಾರೋ ಅನ್ನೋ ಒಂದು ತಪ್ಪು ಗ್ರಹಿಕೆ ನಮ್ಮಲ್ಲಿದೆ. ಅದಕ್ಕೆ ನಾವು ತಿದ್ದಲು ಹೆದರುತ್ತೇವೆ, ಬೇಕಾದನ್ನು ಕೊಡ್ತೇವೆ. ಆ ಮಗು ಏನು ಯೋಚಿಸುತ್ತೆ, ನಾನು ತನ್ನ ತಂದೆ ತಾಯಿಗೆ ಹೆದರಿಸಿದರೆ ಆಯಿತು, ಅವ್ರು ಬೇಕಾದನ್ನು ಕೊಡ್ತಾರೆ. ಆ ತಂತ್ರವನ್ನೇ ಮಗು ಬಳಸ್ತದೆ, ಹೆದರಿಸ್ತದೆ, ಪ್ರತಿ ಸಲ ಹೆದರಿಸ್ತದೆ. ಆದ್ದರಿಂದಾಗಿ ನಾವೇನು ಮಾಡ್ತೇವೆ, ಆ ಮಗುವಿಗೆ ಬೇಕಾದನ್ನು ಕೊಡ್ತೇವೆ. ಮಗುವಿಗೆ ಗೊತ್ತು ಅದು ಮಾಡಿದರೆ ಮಾತ್ರ ಸಿಗುತ್ತೆ ಅಂತ. ಒಂದು ವೇಳೆ ನಾವು ಹೆದರಿಸದಿದ್ದರೆ, ಮಗುವನ್ನು ತಿದ್ದಿದ್ರೆ, ನಾವು ಆ ಮಗುವನ್ನು ಹೆದರಿಸಿದರೆ ಇನ್ನೊಮ್ಮೆ ಆ ಮಗು ಹಾಗೆ ಮಾಡುವುದಿಲ್ಲ. ಮಗು ತಪ್ಪು ದಾರಿಗೆ ನಡೆಯುತ್ತೆ. ನೋಡಿ, ಏನು ಪ್ರಯೋಜನ? ಇಷ್ಟು ಕಲಿತರು
ಮಗು ಒಳ್ಳೆಯದಾಗಿ ಒಂದು ಒಳ್ಳೆಯ ಬದುಕನ್ನು ನಡೆಸ್ತಿದ್ರೆ, ಮರ್ಯಾದಸ್ಥರಾಗಿ ಜೀವಿಸದಿದ್ದರೆ ಏನು ಪ್ರಯೋಜನ? ಆದ್ದರಿಂದ ನಾವು ಇದರ ಬಗ್ಗೆ ಸರಿಯಾಗಿ ತಿಳಿಬೇಕು. ಮಕ್ಕಳಿಗೆ ನಾವು ಸರಿಯಾದ ಬೋಧನೆಯನ್ನು ನೀಡಬೇಕು, ಅವರಿಗೆ ಸರಿಯಾದ ದಾರಿಯನ್ನು ತೋರಿಸಬೇಕು, ಸರಿಯಾದ ಶಿಕ್ಷಣವನ್ನು ಅವರಿಗೆ ಕೊಡಬೇಕು. ಅದು ಬಹಳ ಮುಖ್ಯ. ಅದು ತಂದೆ ತಾಯಿಗಳ ಕೆಲಸ. ನಾವು ಯಾವತ್ತೂ ನಮ್ಮ ಕರ್ತವ್ಯವನ್ನು ಮರೆಯಬಾರದು. ಅದು ಮಕ್ಕಳ ಪಾಲನೆಯಲ್ಲಿ ನಾವು ನೆನಪಿರಬೇಕಾದ ವಿಷಯ. ಮುಂದೆ ದೇವರ ವಾಕ್ಯ ಹೇಳುತ್ತೆ, ಮಗನಿಗೆ ಬೋಧನೆ ನೀಡುವವನು ಶತ್ರುವನ್ನು ಸಂಕಟಪಡಿಸುವನು. ಅಂದರೆ ನಿನ್ನ ಮಗುವಿಗೆ ನೀನು ಒಳ್ಳೆಯ ಬೋಧನೆಯನ್ನು ಕೊಡ್ತೀಯ, ಏನಾಗುತ್ತೆ? ನಿನಗಿರುವ ಶತ್ರುಗಳು ಆಗಿರ್ಬೋದು, ಸೈತಾನ ಶಕ್ತಿ ಅಥವಾ ಏನು ಇಂಥ ಕೆಟ್ಟ ಶಕ್ತಿಗಳಿರ್ತವೆ, ನಿನ್ನನ್ನು ಅದನ್ನು ಕುಟುಂಬವನ್ನು ನಾಶ ಮಾಡಲು ಹೊಂಚುಗಾಗುತ್ತಾ ನಿಲ್ಲುತ್ತೆ. ಆವಾಗ ನೀನು ಇಂಥ ಒಳ್ಳೆಯ ರೀತಿಯಲ್ಲಿ ನಡೆಯಿದರೆ ಆ ಕೆಟ್ಟ ಶಕ್ತಿಗಳೇ ಅದನ್ನು ಮಾಡಲು ಸಾಧ್ಯ ಆಗುವುದಿಲ್ಲ. ಆದರೆ ನಿನ್ನ ತಂದೆ ಒಳ್ಳೆಯ ಇವತ್ತು ನಿನ್ನ ಬಗ್ಗೆ ಒಳ್ಳೆಯ ಅಭಿಮಾನದಿಂದ ಒಳ್ಳೆಯ ಊಟ ಕಾರ್ಯಕ್ರಮ ಏರ್ಪಡಿಸ್ತಾರೆ, ಎಲ್ಲವನ್ನು ಮಾಡ್ತಾರೆ. ಆದರೆ ಈ ಮಗುವು ನಿಜವಾಗಿ ತಾನು ತನ್ನ ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವುದಿಲ್ಲ, ಎಲ್ಲವೂ ವ್ಯರ್ಥ, ಎಲ್ಲವೂ ವ್ಯರ್ಥ. ಆದ್ದರಿಂದ ಮಕ್ಕಳು ಮಾಡಿದ ಸಾಧನೆ ತಂದೆ ತಾಯಿಗಳಿಗೆ ಖಂಡಿತವಾಗಿ ಒಂದು ಅಭಿನಂದನೆ ಅಥವಾ ಅವರಿಗೊಂದು ಅದು ಒಳ್ಳೆಯ ಮರ್ಯಾದೆ. ಅದರಿಂದ ಸಹೋದರ ಸಹೋದರರೇ, ಮಕ್ಕಳನ್ನು ಪಾಲನೆ ಮಾಡುವಾಗ ನಾವು ಯಾವತ್ತೂ ಅವರಿಗೆ ತಿದ್ದುವ ಒಂದು ಅವಕಾಶಗಳನ್ನು ಕಳೆದುಕೊಳ್ಳುವುದು ಬೇಡ. ಆದ್ದರಿಂದ ಮಗನಿಗಾಗಿ ನಾವು ಮಗಳಿಗಾಗಿ ನಾವು ಏನನ್ನು ಮಾಡಬೇಕು ಅದನ್ನು ಮಾಡೋಣ. ಅದರಲ್ಲಿ ಹಿಂದೆ ಸರಿಯುವುದು ಬೇಡ. ಮಕ್ಕಳು ಒಳ್ಳೆಯದಾಗಬೇಕು. ಒಂದು ವೇಳೆ ನೀನು ತಿದ್ದಿಕೊಳ್ಳಲ್ಲ ಅಂತ ಇದ್ದರೆ, ಒಬ್ಬ ಕಳ್ಳತನ ಮಾಡ್ತಾನೆ ಹುಡುಗ, ನೀನು ಅವನಿಗೆ ತಿದ್ದುವುದಿಲ್ಲ, ಅವನು ಕಳ್ಳತನವನ್ನು ಮುಂದುವರಿಸಿಕೊಂಡೇ ಹೋಗ್ತಾನೆ. ಮುಂದೆ ಅವನು ಒಳ್ಳೆಯ ಅಂದರೆ ತನ್ನ ಆ ಶಿಕ್ಷಣವನ್ನು ಪಡೆದು ಒಳ್ಳೆಯ ಹಂತಕ್ಕೆ ಇರುವಾಗ ಏನು ಮಾಡ್ತಾನೆ ಅವನು? ನೀನು ಆ ಚಿಕ್ಕಂದಿನಿಂದ ಅಭ್ಯಾಸ ಅವನನ್ನು ಬಿಟ್ಟು ಹೋಗಿಲ್ಲ, ಅವನು ಆ ಸಮಯದಲ್ಲೂ ಆ ಕದ್ದು ತಿನ್ನುವ ಅಭ್ಯಾಸ ಮಾಡ್ತಾನೆ. ನೀ ಎಷ್ಟು ಎಜುಕೇಷನ್ ಕೊಟ್ಟು ಏನು ಪ್ರಯೋಜನ ಆಯಿತು? ಕಳ್ಳ ಬುದ್ಧಿ ಬಿಡಲ್ಲ ಅಂದರೆ ಏನು ಪ್ರಯೋಜನ? ಅದಕ್ಕೆ ನಿನ್ನ ಶಿಕ್ಷಣ ಆತನ ಕಳ್ಳ ಬುದ್ಧಿಯನ್ನು ಬಿಟ್ಟು ಇತರನ್ನು ಗೌರವಿಸುವಂಥ ಕಾರ್ಯವನ್ನು ಕಲಿಬೇಕು. ಅದು ಬಹಳ ಮುಖ್ಯ. ಅದನ್ನು ಮಾಡದಿದ್ದರೆ ನಾವೆಲ್ಲ ವೇಸ್ಟ್. ಅದಕ್ಕಾಗಿ ದೇವರು ಹೇಳ್ತಾರೆ, ಮಗನನ್ನು ಕಂಡು ಸಂತೋಷಪಟ್ಟನು ಜೀವಿಸುವಾಗ, ದುಃಖಿತನಾಗಿರಲಿಲ್ಲ ಆತನು ತಾನು ಸಾಯುವಾಗ. ನೋಡಿ, ಮಗನನ್ನು ಕಂಡು ಸಂತೋಷಪಟ್ಟನು ಜೀವಿಸುವಾಗ. ಒಬ್ಬ ತಂದೆ ತಾಯಿ ತನ್ನ ಮಕ್ಕಳನ್ನೇ ತಿದ್ದುತ್ತಾರೆ, ಅವರು ಒಳ್ಳೆಯದನ್ನು ಮಾಡಿ ನೋಡಿ ಸಂತೋಷ ಪಡುತ್ತಾರೆ. ಯಾಕೆಂದರೆ ಆ ಮಕ್ಕಳನ್ನು ತಿದ್ದಿದ್ದಾರೆ. ಒಂದು ವೇಳೆ ತಿದ್ದದಿದ್ದರೆ ಏನಾಗುತ್ತೆ? ಅವರು ಒಳ್ಳೆಯ ಬುದ್ಧಿದಾರಿಯಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಅವರು ತಿದ್ದಿದಾಗ, ಅವರು ಒಳ್ಳೆಯ ಜೀವನ ನಡೆಸುವಾಗ ತಂದೆ ತಾಯಿಗಳಿಗೆ ಸಂತೋಷ ಸಿಗುತ್ತೆ. ಅವರು ದುಃಖಿತರಾಗುವುದಿಲ್ಲ. ಸಾಯುವಾಗ ಅವ್ರಿಗೊಂದು ತೃಪ್ತಿ, ನಾನು ಒಂದು ಹುಟ್ಟಿದ ಮಗ ಅಥವಾ ಮಗಳು ಒಳ್ಳೆಯ ದಾರಿಗೆ ಹೋದರಲ್ಲೆಂಬ ಸಂತೃಪ್ತಿ ಅವರಲ್ಲಿರ್ತದೆ. ಮುಂದೆ ದೇವರ ವಾಕ್ಯ ಹೇಳುತ್ತೆ, ವೈರಿಗಳಿಗೆ ಪ್ರತೀಕಾರ ಮಾಡುವುದಕ್ಕೆ, ಸ್ನೇಹಿತರಿಗೆ ದಯೆ ತೋರಿಸುವುದಕ್ಕೆ ಒಬ್ಬನನ್ನು ಬಿಟ್ಟು ಹೋಗಿದ್ದಾನೆ. ತನ್ನ ಮಗನನ್ನು ಮುದ್ದಿಸುವವನು ಅವನ ಗಾಯಗಳನ್ನು ಕಟ್ಟುವನು. ಅವನ ಅಳುವಾಗಲೆಲ್ಲ ಮನಸ್ಸಿನಲ್ಲೇ ಮರುಗುತ್ತಿರುವನು. ನೋಡಿ, ತನ್ನ ಮಗುವನ್ನು ಮುದ್ದಿಸುವವನು ಅವನ ಗಾಯಗಳನ್ನು ಕಟ್ಟುವನು. ಅವನು ಅಳುವಾಗಲೆಲ್ಲ ಮನಸ್ಸಿನಲ್ಲೇ ಮರುಗುತ್ತಿರುವನು. ತಂದೆ ತಾಯಿಗಳಲ್ಲಿ ಮಕ್ಕಳ ಬಗ್ಗೆ ಪ್ರೀತಿ ಇದೆ, ಮರುಕ ಇದೆ, ಎಲ್ಲ ಇದೆ. ಆದರೆ ಇದರೊಂದಿಗೆ ಬೇಕು ಮುಂದಿನ ವಾಕ್ಯ, ಪಳಗಿಸದ ಕುದುರೆ ಚಂಡಿ ಆಗುವುದು, ಮನ ಬಂದಂತೆ ನಡೆಯಲು ಬಿಟ್ಟ ಮಗ ಹಠಮಾರಿ ಆಗುವವನು. ಪ್ರೀತಿ ತೋರಿಸು, ಪರವಾಗಿಲ್ಲ, ಪ್ರೀತಿ ಬೇಕು. ತಂದೆ ತಾಯಿಗಳು ಮಕ್ಕಳಿಗೆ ಪ್ರೀತಿಯನ್ನು ತೋರಿಸಿ, ಅವಶ್ಯಕತೆ ಉಳ್ಳ ವಿಷಯಗಳನ್ನು ಕೊಡಿರಿ, ವಸ್ತುಗಳನ್ನು ಕೊಡಿರಿ, ಅವರನ್ನು ಪ್ರಶಂಸಿಸಿರಿ, ಎಲ್ಲವೂ ಬೇಕು, ಅದು ಖಂಡಿತ. ಆದರೆ ಕೇವಲ ಒಂದೇ ವಿಷಯದಲ್ಲಿ ನಾವು ನೋಡಿದರೆ ಸಾಕು.
ತಪ್ಪು ಮಾಡಿದಾಗ ತಿದ್ದು, ತಪ್ಪು ಮಾಡಿದಾಗ ತಪ್ಪಿನ ಅರಿವನ್ನು ಕೊಡು, ತಪ್ಪು ಮಾಡದಾಗಿ ಅವನ ಸರಿದಾರಿಗೆ ತಂದಲ್ಲಿಗೆ ಪ್ರಯತ್ನ ಮಾಡು. ಇದು ಭಾಳ ಮುಖ್ಯ. ಇಷ್ಟು ಮಾಡುವುದಿಲ್ಲ ಅಂತಂದರೆ ಏನಾಗುತ್ತೆ? ಈ ದೇವರ ವಾಕ್ಯ ಹೇಳಿದಂತೆ ಪಳಗಿಸದ ಕುದುರೆ ಚಂಡಿಯಾಗುವುದು. ಅಂದರೆ ಅದು ಏನು ಪಳಗಿಸಿದರೆ ಒಟ್ರಾಸಿ ಹೋಗುತ್ತೆ. ಅದಕ್ಕೆ ಬುದ್ಧಿ ಇಲ್ಲ, ತಾನು ಮಾಡಬೇಕಾದ ರೀತಿಯಲ್ಲಿ ಏನು ಕಾರ್ಯಕ್ರಮ ಮಾಡೋದಿಲ್ಲ. ಅದು ಒಟ್ರಾಸಿ ಬದುಕು ಆ ಕುದುರೆದ್ದು. ಅದೇ ರೀತಿ ಮನ ಬಂದಂತೆ ನಡೆಯಲು ಬಿಟ್ಟ ಮಗ ಹಠಮಾರಿಯಾಗೋದು. ಮನ ಬಂದಂತೆ ಮಗನನ್ನು ಬಿಡ್ತೀಯ, ಅವನೇನು ಮಾಡ್ತಾನೆ? ಹಠಮಾರಿ ಆಗ್ತಾನೆ. ಅಪ್ಪ ನನಗೆ ಇವತ್ತು ಇದು ಬೇಕು, ಅಮ್ಮ ನನಗೆ ಇವತ್ತು ಇದು ಬೇಕು, ನನಗೆ ಇವತ್ತು ಪುಸ್ತಕ ಬೇಕು, ನಾಳೆ ಮೊಬೈಲ್ ಬೇಕು, ನನಗೆ ಪ್ಯಾಂಟು ಬೇಕು, ನಾಳೆ ಇನ್ನೊಂದು ಏನು ಬೇಕು, ದಿನ ಅವನು ಕೇಳ್ತಿರ್ತಾನೆ. ಕೊಡೋದಿದ್ರೆ ಹಠ ಮಾಡ್ತಾನೆ. ಆ ಹಠವನ್ನು ನೋಡಿ ನಿನ್ನ ಕೊಡ್ತೀಯ. ಅವನಿಗೆ ಗೊತ್ತು ನಿನ್ನ ವೀಕ್ನೆಸ್, ನಿನ್ನ ಅಶಕ್ತತೆಯನ್ನು ತಿಳಿದವನು ಅದನ್ನೇ ನಿನ್ನ ಮೇಲೆ ಪ್ರಯೋಗಿಸ್ತಾನೆ. ನಿನ್ನ ಯಾವ ರೀತಿಯಲ್ಲಿ ನಿನ್ನ ವೀಕ್ನೆಸ್ ಅಂತ ಗೊತ್ತು. ಆದ್ದರಿಂದ ಅದನ್ನು ಉಪಯೋಗಿಸ್ಕೊಂಡು ತಂದೆ ತಾಯಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ. ಏನು ಪ್ರಯೋಜನ? ಮಗುವಿಗೆ ಸರ್ದಾರಿಗೆ ತರದಿದ್ದರೆ, ಇಂಥ ರೀತಿಯಲ್ಲಿ ಬದುಕಿದರೆ, ತಂದೆ ತಾಯಿಗಳನ್ನೇ ಬ್ಲ್ಯಾಕ್ ಮೇಲು ಮಾಡುವಂಥ ಪರಿಸ್ಥಿತಿಗೆ ಮಕ್ಕಳು ಹೋದರೆ ಏನು ಪ್ರಯೋಜನ ಆಗುವುದಿಲ್ಲ. ಆದ್ದರಿಂದ ಮಕ್ಕಳಿಗೆ ತಿದ್ದಬೇಕು. ಮುದ್ದಿಸಿ ಮಗನನ್ನು ಬೆಳೆಸಿದರೆ ಅವನಿಂದ ನಿನಗೆ ಕಂಟಕವಾಗುವುದು. ದೇವರ ವಾಕ್ಯ ಸರಿಯಾಗಿ ಹೇಳುತ್ತೆ. ಮುದ್ದಿಸಿ ಮಗನನ್ನು ಬೆಳೆಸಿದರೆ ಅವನಿಂದ ನಿನಗೆ ಕಂಟಕವಾಗುವುದು. ಪ್ರೀತಿ ಕೊಡು, ಜಾಸ್ತಿ ಕೊಡಬೇಡ. ಎಷ್ಟು ಬೇಕು ಅಷ್ಟು ಕೊಡು. ಅದಕ್ಕಿಂತ ಜಾಸ್ತಿ ಕೊಟ್ಟರೆ ಅವನನ್ನು ಹಾಳು ಮಾಡ್ತೀಯ. ಆದ್ದರಿಂದ ಹಾಳು ಮಾಡಲಿಕ್ಕೆ ಹೋಗಬೇಡ. ಪ್ರೀತಿ ಎಷ್ಟು ಬೇಕು ಅಷ್ಟನ್ನು ಕೊಟ್ಟು ಬಿಡು. ಮುಂದೆ ಅವನ ಮುಂದೆ ನಗೆಯಬೇಡ, ದುಃಖ ಪಡಬೇಕಾದೀತು, ಕೊನೆಯಲ್ಲಿ ಹಲ್ಲು ಕಡಿಯಬೇಕಾದೀತು. ಚಿಕ್ಕವನಿರುವಾಗ ಮಗನಿಗೆ ಸ್ವಾತಂತ್ರ್ಯ ಕೊಡಬೇಡ. ಅವನು ಮೂರ್ಖತನವನ್ನು ನೋಡಿ ಅಲಕ್ಷ್ಯ ಮಾಡಬೇಡ. ಚಿಕ್ಕವಾಗಿದ್ದಾನೆ, ಬೇಕಾದರೆ ಸ್ವಾತಂತ್ರ್ಯ ಕೊಡಬೇಡ. ನಿರ್ಬಂಧಿಸು, ಕೆಲವು ವಿಷಯಗಳನ್ನು ನಿರ್ಬಂಧಿಸಬೇಕು. ಮೊನ್ನೆ ಒಬ್ಬರು ತಂದೆ ನಂತರ ಹೇಳ್ತಾರೆ, ಫಾದರ್, ನನ್ನ ಮಗ ಹೈಸ್ಕೂಲ್ನಲ್ಲಿದ್ದಾನೆ, ಮೊಬೈಲ್ಗೆ ಹಠ ಹಿಡಿದ, ನಾವು ಮೊಬೈಲ್ ಕೊಟ್ಟಿವು. ಆದರೆ ಈಗ ಏನು ಮಾಡ್ತಾನೆಂದರೆ, ರಾತ್ರಿ ಹೊತ್ತು ಅವನು ನನಗೆ ಸ್ವಂತ ಒಂದು ರೂಮ್ ಬೇಕಂತ ಕೇಳಿದ್ರೆ ರೂಮ್ ಕೊಟ್ಟಿವಿ ನಾವು. ಈಗ ರೂಮಿಗೆ ಹೋಗಿ ಚಿಲಕ ಹಾಕ್ತಾನೆ. ಏನು ಬೆಳಗ್ಗೆ ಮಾಡ್ತಾನೆ ನಮಗೆ ಗೊತ್ತಾಗಲ್ಲ. ನಾವು ಹೇಳಿದರೂ ಕೇಳಲ್ಲ, ಹಠ ಮಾಡ್ತಾನೆ. ಮುಂದಿನ ಅವನ ಜೀವನ ಏನಾಗ್ಬೋದು? ನಾನೊಂದು ವಿಚಾರಣೆ ಕೇಂದ್ರದಲ್ಲಿರುವಾಗ ಇಂಥದ್ದೇ ಘಟನೆ ನಡೆದಿತ್ತು. ಆ ಒಬ್ಬ ಪಿ ಯು ಸಿ ವಿದ್ಯಾರ್ಥಿ ಚಿಲಕ ಹಾಕಿ ಒಳಗೆ ಚಿಲಕ ಹಾಕಿ ಕೂತ್ಕೊಳ್ಳುವುದು. ತಂದೆ ತಾಯಿಗಳು ಯೋಚಿಸಿದ್ರು ಇವನು ಕಲಿಯುತ್ತಾ ಇದ್ದಾನಂತ. ಎಷ್ಟರ ಮಟ್ಟಕ್ಕೆ ಹೋದರು ಅಂದರೆ ಅವನು ಆ ಕಂಪ್ಯೂಟರ್ಗೆ ಅಡಿಕ್ಟ್ ಆಗಿಬಿಟ್ಟ. ಒಂದು ದಿವಸ ತಂದೆ ತಾಯಿಗಳು ನನ್ನ ನಂತರ ಬಂದು ಹೇಳ್ತಾರೆ, ಫಾದರ್, ಏನಾದರೂ ನಮಗೆ ಸಹಾಯ ಮಾಡಿ, ನಮ್ಮ ಮಗನ ಪರಿಸ್ಥಿತಿ ಹೀಗಾಗಿದೆ, ಅಡಿಕ್ಟ್ ಆಗಿದ್ದಾನೆ, ಅವನನ್ನು ಸರಿ ಮಾಡಲಿಕ್ಕೆ ಏನಾದರೂ ಮಾಡಬೇಕು ಫಾದರ್. ನಾನು ಅವ್ರ ಮನೆಗೆ ಹೋದೆ, ಆದರೆ ತುಂಬ ಕಷ್ಟ, ಅವನು ಓವರ್ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ. ಅಷ್ಟರಲ್ಲೇ ನಾನು ಹೇಳಿದೆ, ಇವನನ್ನೆಲ್ಲೋ ಸ್ವಲ್ಪ ಅಡ್ಮಿಟ್ ಮಾಡಿಕೊಂಡು ಇವನಿಗೆ ಮಾನಸಿಕ ಒಂದು ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲಾಂದರೆ ಅದು ಆಗುವುದಿಲ್ಲ. ನೋಡಿ ಅಂಥ ಪರಿಸ್ಥಿತಿ ನೋಡಿ, ಮಕ್ಕಳು ಹಾಳಾಗಿಬಿಡ್ತಾರೆ. ಆದ್ದರಿಂದ ತಂದೆ ತಾಯಿಗಳು, ನೀವು ಹೆತ್ತವರು, ದಯಮಾಡಿ ನಿಮ್ಮ ಮಕ್ಕಳಿಗೆ ಅಷ್ಟು ಸ್ವಾತಂತ್ರ್ಯ ಕೊಡಬೇಡಿ. ರೂಮ್ನಲ್ಲಿದ್ದರೆ ಆ ಚಿಲಕ ಹಾಕಲಿಕ್ಕೆ ಬಿಡಬೇಡಿ, ಒಪ್ಪನಿಡಿ. ಅವನಿಗೇನು ಮಾಡಿದ್ರೆ ಮೊಬೈಲ್ ಕೊಡಿ, ಆದರೆ ತಂದೆ ತಾಯಿಗಳ ಮುಂದೆ ಅವರು ಮೊಬೈಲ್ಗಳನ್ನ ಉಪಯೋಗಿಸಿರಿ. ಇಲ್ಲಾದರೂ ಏನೋ ಅದರಲ್ಲಿ ಬೇಡವಾದ ವಿಷಯಗಳಿಗೆ ಹೋಗ್ತಾರೆ, ಎಡಿಕ್ಟ್ ಆಗಿಬಿಡ್ತಾರೆ, ಆ ಭಯದಿಂದ ಚಿಲಕ ಆಗುತ್ತಾರೆ. ರಾತ್ರಿ ನಿದ್ದೆ ಮಾಡಲ್ಲ, 1, 2, 3 ಗಂಟೆವರೆಗೆ ನಿದ್ರೆ ಮಾಡಲ್ಲ, ಬೆಳಿಗ್ಗೆವರೆಗೆ ಹೋಗಿ ಮತ್ತು ಶಾಲೆಗೆ ಹೋಗ್ಲಿಕ್ಕೂ ಆಗಲ್ಲ. ಪರಿಸ್ಥಿತಿ ಹಾಳಾಗಿಬಿಡುತ್ತೆ. ಎಚ್ಚರವಿಂದೋರೋಣ ಸಹೋದರರೇ, ಮಕ್ಕಳ ಪಾಲನೆ ಬಗ್ಗೆ ನಾವು ಯೋಚಿಸಬೇಕು. ನಮ್ಮ ಎಷ್ಟು ಕರ್ತವ್ಯ ಉಂಟು ಅಷ್ಟನ್ನು ಮಾಡಲೇಬೇಕು. ತಿದ್ದದಿರುವ ಮಕ್ಕಳು ಅವರು ವೇಸ್ಟ್ ಬಾಡೀಸ್ಗಳಾಗ್ತಾರೆ. ಹಾಗಾಗುವುದು ಬೇಡ. ನಮ್ಮ ಮಕ್ಕಳು ಒಳ್ಳೆಯದಾಗಬೇಕು. ಸರಿಯಾದ ಸಮಯದಲ್ಲಿ ಅವರನ್ನು ತಿದ್ದೋಣ,
ಅವ್ರನ್ನ ಸರಿದಾರಿಗೆ ತರೋಣ. ಒಂದು ಗಳಿಗೆ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯ ತಂದೆ, ಮಕ್ಕಳ ಒಂದು ಭಾಗ್ಯವನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಈ ಮಕ್ಕಳನ್ನು ಬೆಳೆಸುವಂತಹ ಒಂದು ಕಾಯಕ ನಮಗೆ ನೀವು ಕೊಟ್ಟಿದ್ದೀರಿ. ಈ ಮಕ್ಕಳನ್ನು ಒಳ್ಳೆಯದಕ್ಕೆ ತಿದ್ದಿ ಅವರನ್ನು ಸರಿಯಾದ ಬುದ್ಧಿಯಿಂದ ಬೆಳೆಸಿ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ಅವರನ್ನು ಪ್ರೇರೇಪಿಸಿ ನಮಗೆ ಶಕ್ತಿ ನೀಡಿರಿ. ಅತಿಯಾಗಿ ಪ್ರೀತಿಸದೆ ಅತಿಯಾಗಿ ನಾವು ಸ್ವಾತಂತ್ರ್ಯವನ್ನು ಕೊಡದೆ ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರ ಜೀವನ ತಕ್ಕಂತೆ ಅವರು ನಡೆದುಕೊಳ್ಳಲು, ಆ ಒಂದು ಸರಿದಾರಿಯಲ್ಲಿ ನಡೆಸಿಕೊಳ್ಳಲು ಆ ಬುದ್ಧಿಯ ಶಕ್ತಿಯನ್ನು ನಮಗೆ ಕೊಡಿರಿ. ಆ ಪ್ರೇರಣೆ ನಮಗೆ ನೀಡಿರೆಂದು ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ